ಧಾರ್ಮಿಕ ಕ್ಷೇತ್ರಗಳ ಸಂರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಾರ್ಚ್ 21ರಂದು ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದಿಂದ ಕುತ್ತಾರ್ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆ ಮಾಡಲಾಗುವುದು ಎಂದು ವಿಭಾಗ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ತಿಳಿಸಿದ್ದಾರೆ. ಮಂಗಳೂರಿನ ಕದ್ರಿಯಲ್ಲಿರುವ ವಿಶ್ವಶ್ರೀ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವು ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸುವ ಕುಕೃತ್ಯ ನಿರಂತರವಾಗಿ ನಡೀತಾ ಇದೆ. ಮಂಗಳೂರು ಕಂಕನಾಡಿ ಗರುಡಿ, ಅತ್ತಾವರ ಬಾಬುಗುಡ್ಡ ದೈವಸ್ಥಾನ, ಪಂಪ್ವೆಲ್ ಕಲ್ಲುರ್ಟಿ ಕಲ್ಕುಡ ದೈವಸ್ಥಾನ ಸೇರಿದಂತೆ ಅನೇಕ ಧಾರ್ಮಿಕ ಕ್ಷೇತ್ರದಲ್ಲಿ ಕಾಣಿಕೆ ಹುಂಡಿಗೆ ಬಳಸಿದ ಕಾಂಡೋಮ್ಗಳನ್ನ ಹಾಕಿ ಅಪವಿತ್ರಗೊಳಿಸಿದ್ದಾರೆ. ಇದು ಹಿಂದೂ ಸಮಾಜದ ಭಾವನೆಗಳಿಗೆ ಬಹಳ ನೋವನ್ನ ಉಂಟು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಕಮಿಷನರ್ಗೆ ಜಿಲ್ಲಾಡಳಿತಕ್ಕೆ ದೂರನ್ನ ಕೊಟ್ಟಿದೆ. ಆದರೆ ಇಷ್ಟರ ತನಕ ಈ ವಿಷಯದಲ್ಲಿ ಯಾರನ್ನೂ ಬಂಧಿಸಿಲ್ಲ ಎಂದು ಹೇಳಿದ್ರು. ಕಾಣಿಕೆ ಡಬ್ಬಿಯಲ್ಲಿ ಉಪಯೋಗಿಸಿದ ಕಾಂಡೋಮ್ ನಿರೋಧನ್ನು ಹಾಕುವುದು, ಎರಡನೇದು ನಮ್ಮ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಬರಹಗಳನ್ನು ಅದರಲ್ಲಿ ಹಾಕುವುದು, ಯಾವ ನೋಟುಗಳಿದೆ ನೋಟುಗಳಲ್ಲಿ ಈ ರೀತಿಯ ಬರಹಗಳನ್ನು ನಿಂದನೆ ಮಾಡುವಂಥ, ದೇವರುಗಳಿಗೆ ನಿಂದನೆ ಮಾಡುವಂಥ ಬರಹಗಳನ್ನು ಹಾಕಿಕೊಂಡು ಈ ರೀತಿಯ ಒಂದು ಕೃತ್ಯವನ್ನು ನಡೆಸುವಂಥ ಕೆಲಸ ಇವತ್ತು ಕಳೆದ 2-3 ತಿಂಗಳಿಂದ ಆಗ್ತಾ ಇದೆ. ನಮ್ಮ ಜಿಲ್ಲೆಯ ಪವಿತ್ರ ಶ್ರದ್ಧಾ ಕೇಂದ್ರಗಳಾದಂಥ ಕಂಕನಾಡಿಯ ಗರೋಳಿ ಬ್ರಹ್ಮಬೈಜರಿಕರ ಕ್ಷೇತ್ರ ಇರ್ಬೋದು, ಪಂಪೆಲ್ನಲ್ಲಿರುವಂಥ ಕಲ್ಲುಟ್ಟಿ ದೇವಸ್ಥಾನ ಇರ್ಬೋದು, ಇವತ್ತು ಬಾಬುಗುಡ್ಡೆಯ ಅಲ್ಲಿಯ ದೇವಸ್ಥಾನ, ಅತ್ತವರ ಬಾಬುಗುಡ್ಡೆಯಲ್ಲಿರುವಂಥ ದೇವಸ್ಥಾನ, ಹಾಗೆ ಉಜ್ಜೋಡಿಯಲ್ಲಿರುವಂಥ ಮಹಾಕಾಳಿ ದೇವಸ್ಥಾನ, ಬೊಕ್ಕಪಟ್ಟಣದಲ್ಲಿರುವಂಥ ಕಲ್ಲುಟ್ಟಿ ಪಂಜುರ್ಲಿ ದೇವಸ್ಥಾನ, ಬಬ್ಬುಸ್ವಾಮಿ ದೇವಸ್ಥಾನ, ಈಗ ನಿನ್ನೆ ಇಲ್ಲಿಯ ಕಂಕನಾಡಿಯಲ್ಲಿರುವಂಥ ಸೂಟ್ರುಪೇಟೆಯಲ್ಲಿರುವಂಥ ಒಂದು ಬಬ್ಬುಸ್ವಾಮಿಯ ದೇವಸ್ಥಾನ ಇದೆ. ಅಲ್ಲಿ ಕೂಡ ಈ ರೀತಿಯ ಕಾಣಿಕೆ ಡಬ್ಬಿಗೆ ಯಾವ ರೀತಿ ಬೇರೆ ದೇವಸ್ಥಾನಗಳಿಗೆ ಹಾಕಿದ್ದಾರೆ ಅದನ್ನೇ ವಾಪಸ್ ಆಗ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನಾವು ಈಗಾಗಲೇ ಪೊಲೀಸರ ಗಮನಕ್ಕೂ ತಂದಿದ್ದೀವಿ, ದೂರನ್ನು. ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಗೋಪಾಲ್ ಕುತ್ತಾರ್, ಜಿಲ್ಲಾ ಕಾರ್ಯದರ್ಶಿ ಶಿವಾನಂದ ಮೆಂಡನ್, ವಿಭಾಗ ಸಂಚಾಲಕ ಭುಜಂಗ ಕುಲಾಲ್, ಜಿಲ್ಲಾ ಸೇವಾ ಪ್ರಮುಖ ಪ್ರವೀಣ್ ಕುತ್ತಾರ್ ಉಪಸ್ಥಿತರಿದ್ದರು.